ಪ್ರತಿಭೆ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಒಂದಲ್ಲ ಒಂದು ವಿಷಯದಲ್ಲಿ ಎಲ್ಲರೂ ಕೂಡ ಪರಿಣತರಾಗಿರ್ತಾರೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಪ್ರತಿಭೆಗಳ ಅನಾವರಣಕ್ಕೆ ಉತ್ತಮ ಅವಕಾಶಗಳು ಸಿಗದೆ ಪ್ರತಿಭೆಗಳು ಅವಕಾಶ ವಂಚಿತರಾಗ್ತಾರೆ. ಅಂತಹ ಪ್ರತಿಭೆಗಳಿಗಾಗಿಯೇ ಒಂದು ಹೊಸ ವೇದಿಕೆ ಮಂಗಳೂರಿನಲ್ಲಿ ಸೃಷ್ಟಿಯಾಗಿದೆ. ಅದುವೇ ಕುಡ್ಲ ಕ್ವೀನ್ಸ್ ಸಿಟಿ ಗೈಸ್ ಡ್ಯಾನ್ಸ್ ಕ್ರ್ಯೂ. ಈ ತಂಡದ ಮೂಲಕ ವಿ4 ಸ್ಟ್ರೀಮ್ OTTಯಲ್ಲಿ ಒಂದು ವಿಭಿನ್ನ ಕಾರ್ಯಕ್ರಮ ಮೂಡಿ ಬರೋದಕ್ಕೆ ತಯಾರಾಗ್ತಾ ಇದೆ. ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ ಮೂಲಕ ಈಗಾಗಲೇ ಸಿನಿಮಾ, ಡ್ರಾಮಾ, ಸಾಂಗ್ಸ್, ವೆಬ್ ಸೀರೀಸ್ ಹೀಗೆ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ಸ್ಟ್ರೀಮಿಂಗ್ ಆಗಿದ್ದು, ಇದರ ಜೊತೆಗೆ ಟ್ಯಾಲೆಂಟ್ ಹಂಟ್ ಕೂಡ ಮೂಡಿಬರಲಿದೆ. ಹೊಸ ಪ್ರತಿಭೆಗಳಿಗೆ ಹೊಸ ರೀತಿಯ ವೇದಿಕೆಯನ್ನ ಕಲ್ಪಿಸಿ ತೆರೆಮರೆಯ ಪ್ರತಿಭೆಗಳ ಅನಾವರಣಕ್ಕೆ ಹೊರಟಿದೆ ಮಂಗಳೂರಿನ ಹೊಸ ತಂಡ ಕುಡ್ಲ ಕ್ವೀನ್ಸ್ ಸಿಟಿ ಗೈಸ್ ಡ್ಯಾನ್ಸ್ ಕ್ರ್ಯೂ. ಸುಧೀರ್ ಉಳ್ಳಾಲ್ ರವರ ನೇತೃತ್ವದಲ್ಲಿ ನಡೆಯಲಿರುವ ಈ ತಂಡ ಎಲೆಮರೆಯ ಕಾಯಿಯಂತೆ ಬೆಳೀತಾ ಇರುವ ಕಲಾವಿದರಿಗೆ ಹೊಸ ಹುಮ್ಮಸ್ಸಿನ ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದೆ. ಇದೊಂದು ಡಾನ್ಸ್ ತಂಡವಾಗಿದ್ದರೂ ಕೂಡ ಬರೀ ಡಾನ್ಸ್ಗೆ ಪ್ರಾಮುಖ್ಯತೆಯನ್ನ ನೀಡದೆ ಸಂಗೀತ, ಅಭಿನಯ ಹೀಗೆ ಬೇರೆ ಬೇರೆ ವಿಷಯಗಳಿಗೂ ಪ್ರಾಮುಖ್ಯತೆಯನ್ನ ನೀಡಲಿದ್ದಾರೆ. ಮನೆಯಲ್ಲಿಯೇ ಕುಳಿತು ಪ್ರತಿಭಾ ಅನಾವರಣಕ್ಕೆ ಹೊಸ ರೀತಿಯ ಅವಕಾಶ ಇದಾಗಿದೆ. ಜೀವನದಲ್ಲಿ ಏನಾದರೂ ಕಲಾವಿದನಾಗಿ ಸಾಧಿಸಬೇಕೆನ್ನುವ ಛಲ ಹೊತ್ತ ಯುವಕ ಯುವತಿಯರಿಗೆ ಉತ್ಸಾಹದ ಚಿಲುಮೆ ಬೀರಲು ಹೊರಟಿದ್ದಾರೆ. ಅವಕಾಶ ವಂಚಿತರಿಗೆ ಅವಕಾಶ ನೀಡಲು ಹೊರಟ ಈ ಹೊಸ ತಂಡದ ಪ್ರಯತ್ನಕ್ಕೆ ಕರ್ನಾಟಕದ ಮೊಟ್ಟಮೊದಲ OTT ಪ್ಲಾಟ್ಫಾರ್ಮ್ ವಿ4 ಸ್ಟ್ರೀಮ್ ಜೊತೆಯಾಗಲಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.